ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕೆ ಉಂಟು. ಸೊ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ನನಗೆ ಬೇಸಪ್ಪು ಮತ್ತು ಮಡಲ್ ಬಂತು ಫ್ರೆಂಡ್ಸ್. ಇವತ್ತೊಂದು ಗಮ್ಮತ್ತು ಮಾಡಲಿಕ್ಕೆ ಉಂಟು. ಅದಕ್ಕೆ ನನಗೆ ಗ್ಯಾಸ್ ಯೂಸ್ ಮಾಡಿದರೆ ಆಗಲಿಕ್ಕಿಲ್ಲ. ಬೇಸಪ್ಪಿನ ತಂಬುಳಿ ಮತ್ತು ಬಾಳೆಕಾಯಿ ಸಾಂಬಾರು. ಇಲ್ಲಿ ನೋಡಿ ಅನ್ನ ಬೆಂದಾಗಿದೆ, ಇನ್ನು ಬಗ್ಗಿಸ್ಬೇಕಷ್ಟೆ. ಇದಕ್ಕೆ ನೋಡಿ ನಾನು ಗಾಂಧಾರಿ ಮೆಣಸು ಒಣಗಿಸಿಟ್ಟದೆ, ಇದನ್ನು ಹಾಕೋದು ಈಗ. ಇದೀಗ ಅಮೃತ ಫಲ ನಾನು ಮಾಡಲಿಕ್ಕೆ ಹೊರಟದು ಫ್ರೆಂಡ್ಸ್. ಇದಕ್ಕೆ 1.5 ಲೀಟರ್ ತೆಂಗಿನ ಹಾಲು, 1.5 ಲೀಟರ್ ಹಸುವಿನ ಹಾಲು ಮತ್ತು ಅಷ್ಟೇ ಪ್ರಮಾಣದ ಸಕ್ಕರೆಯನ್ನು ನಾನು ಬಳಸಿದ್ದೇನೆ. ಸಕ್ಕರೆಯನ್ನು ನಾನು ಮೊದಲೇ ಹಾಕಿಬಿಟ್ಟಿದ್ದೇನೆ. ಅದು ಕುದಿದ ನಂತರ ಹಾಕಿದರೆ ಸಹ ಆಗ್ತದೆ. ಸೊ ಈಗ ಮಧ್ಯಾಹ್ನ 12 ಗಂಟೆ ಆಯಿತು. ಇಷ್ಟು ಹೊತ್ತಿಗೆ ನೋಡಿ ಇನ್ನೂ ಸಹ ಕುದಿಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಇದಕ್ಕೆ ಸರಿಯಾಗಿ ತಗಲುವಂತಹ ಹೊತ್ತು ಎಷ್ಟು ಅಂತ ನೋಡುವ, ಮತ್ತು ಪಾಕ ಎಲ್ಲ ಹೇಗೆಲ್ಲ ಬರ್ತದೆ ನೋಡಿ. ಮತ್ತು ನಾನು ಗ್ಯಾಸಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ ಅಂತ, ತುಂಬ ಹೊತ್ತು ಹಿಡಿತದೆ. ಇಷ್ಟು ಹಾಲು ಕುದಿಸಬೇಕಾದ್ರೆ ತುಂಬ ಟೈಮ್ ಹಿಡಿತದೆ. ನಮ್ಮ ಮನೆಗೆ ಹಸು ತಂದ ಮೇಲೆ ನಾನು ಇದು ಫಸ್ಟ್ ಟೈಮ್ ಮಾಡೋದು. ಮೊದಲು ನಾನು ಮಾಡ್ತಿದ್ದೆ, ಹಾಲು ಡೈರಿಯಿಂದ ತಂದಿದ್ದನ್ನು ಮಾಡ್ತಿದ್ದೆ 1-2 ಸರ್ತಿ. ಅದೆಂತ ಆಯ್ತು ಹೇಳಿ, ನನಗೆ ಪಾಕ ಸರಿ ಬರಲೇ ಇಲ್ಲ. ಗಟ್ಟಿಯಾಗಿ ಮೇಣದ ಹಾಗೆ ಎಲ್ಲ ಆಗಿ ನನ್ನ ಹಸ್ಬೆಂಡ್ ಒಂದು ಸರಿ ಬೈದಿದ್ರು, ಎಲ್ಲ ಹಾಳು ಮಾಡಿದ್ದೀನಿ ಅಂತ. ಹಾಗೆ ಅದು ಪಾಕ ಲಾಸ್ಟಿಗೆ ಹೋಗುವ ಪಕ್ಕ ಗೊತ್ತೇ ಆಗೋದಿಲ್ಲ ಅಂತ, ಗಟ್ಟಿ ಆಗ್ತಾ ಬರೋದು. ಆ ಒಂದು ಸ್ಟೇಜಲ್ಲಿ ಭಾರಿ ಕೇರ್ಫುಲ್ ಆಗಿರಬೇಕು ನಾವು. ಈಗ ಏನು ತೊಂದರೆ ಇಲ್ಲ, 1-2 ಗಂಟೆ ಹೇಗೆ ಸಹ ಬೇಕಾಗ್ಬೋದು ಇದೀಗ ಗಟ್ಟಿ ಆಗಲಿಕ್ಕೆ. ಹಾಗೆ ನೋಡುವ, ಇದು ತುಂಬ ಟೇಸ್ಟಿ. ಇವತ್ತು ನಾನು ಮಾಡಿದ್ದು ಯಾಕೆ ಹೇಳಿದರೆ, ನನ್ನ ಮಗಳ ಬರ್ತ್ಡೇ ಇವತ್ತು. ಬಟ್ ಅವಳು ಮೈಸೂರಲ್ಲಿದ್ದಾಳೆ, ಅವಳು ಬರುವವರೆಗೆ ನಾನು ಇದು ತೆಗೆದಿಡ್ತೇನೆ. ಮತ್ತು ನಮ್ಮಲ್ಲಿ ಸ್ವಲ್ಪ ಹಾಲೆಲ್ಲ ಉಳಿದದು ತುಂಬ ದಿವಸದಿಂದ ಸ್ವಲ್ಪ ನಾನು ಸ್ಟೋರ್ ಮಾಡಿಡ್ತಾ ಇದ್ದೆ. ಇದು ರಸಗುಲ್ಲ ಮಾಡಬೇಕು ಅಂತ ಹೇಳಿ, ಅಂದರೆ ನಮ್ಮ ಇದರ ಪ್ರಕಾರ ಬೇರೆ ಬೇರೆ ಸ್ಟೇಟಿದ್ದು ಐಟಮ್ ಮಾಡ್ತೇವಲ್ಲ, ಅದರಲ್ಲಿ ರಸಗುಲ್ಲ ಕೂಡ ಒಂದು ಕಡೆದು ಫೇಮಸ್ ಇದು. ಹಾಗೆ ಅದಕ್ಕೆ ಅಂತ ತೆಗೆದಿಟ್ಟಿದೆ. ಹಾಗೆ ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಅಮೃತ ಫಲ ಮಾಡೋದು. ಇದು ನನ್ನ ಫೇವ್ರೆಟ್ ಐಟಮ್. ಹೇಗೆ ಆಗ್ತದೆ ನೋಡುವ ಇವತ್ತಾಯ್ತಾ. ಗೊತ್ತಿಲ್ಲ ನಿಮಗೊಂದು ಕಟ್ಟು ಇಲ್ಲಿ ಕಾಣೋದು, ಇದು ನಾನು ಘನಜೀವಾಮೃತ ಅಂತ ಮಾಡಿದ್ದು. ಅದು ಒಬ್ಬರಿಗೆ ಕೊಡಲಿಕ್ಕೆ ಅಂತ ಮಾಡಿದ್ದು, ನನಗೆ ಮತ್ತೆ ಕೊಡಲಿಕ್ಕೆ ಆಗಲಿ. ಹಾಗೆ ಈಗ ಬಾಕಿ ಉಂಟು ಇಲ್ಲಿ. ಇದನ್ನು ಗಿಡಗಳಿಗೆ ನನಗೆ ಹಾಕಬೇಕು, ನಮ್ಮ ತರಕಾರಿ ಗಿಡಕ್ಕೆ. ನೋಡಿ ಫ್ರೆಂಡ್ಸ್, ಈಗಷ್ಟೇ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. 12:15 ಆಯ್ತು. ಈಗ ಅರ್ಧ ಗಂಟೆ ಬೇಕಾಯ್ತು ಇಷ್ಟು ನನಗೆ ಕುದಿಲಿಕ್ಕೆ. ನಮ್ಮ ಒಲೆಯಲ್ಲಿಟ್ಟು ಸಾಧಾರಣ ನೋಡಿ ಮೀಡಿಯಮ್ ಬೆಂಕಿ ಹಾಕಿದ್ದೇನೆ. ಜಾಸ್ತಿ ಸಹ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಗಟ್ಟಿ ಆಗಲಿಕ್ಕೆ ಬರುವಾಗ ಮಾತ್ರ ಹದಾ ಬೆಂಕಿ ಹಾಕಿದರೆ ಆಯಿತು. ಸ್ವಲ್ಪ ಹೊತ್ತು ಆದ ಹಾಗೆ ಕಲರ್ ಚೇಂಜ್ ಆಗ್ತಾ ಬಂದಿದೆ ನೋಡಿ. ಇದಕ್ಕೆ ಉಂಟಲ್ಲ ಸಕ್ಕರೆ ಒಳ್ಳೆಯದಲ್ಲ, ನಾವು ಬೆಲ್ಲ ಹಾಕಿ ಮಾಡುವ ಅಂತ ಹೇಳಿ ಹೋದರೆ ಆಗೋದಿಲ್ಲ ಆಯಿತಾ. ಹಾಲು ಒಡಿತದೆ, ಹಾಲಿಗೆ ಮತ್ತು ಬೆಲ್ಲಕ್ಕೆ ಆಗೋದಿಲ್ಲ. ಅದೆಂತ ಅಂತ ಗೊತ್ತಿಲ್ಲ. ಅದು ಒಡೆದೊಂದು ಬೇರೆ ಸ್ವೀಟ್ ಆಗ್ತದೆ, ಬಟ್ ಅದು ಅಮೃತ ಫಲ ಆಗೋದಿಲ್ಲ. ಅಮೃತ ಫಲ ಮಾಡಬೇಕಾದ್ರೆ ನಾವು ಇದಕ್ಕೆ ಸಕ್ಕರೆಯೇ ಹಾಕಬೇಕಷ್ಟೇ, ಬೆಲ್ಲ ಹಾಕಿ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ ಸ್ವಲ್ಪ ತಿಕ್ಕಾಗ್ತಾ ಬಂದಿದೆ. ಇದು ಸ್ವಲ್ಪ ದಪ್ಪ ಆಗುವಾಗ ನಾವು ಇದಕ್ಕೆ ಏಲಕ್ಕಿ ಹುಡಿ ಎಲ್ಲ ಹಾಕಬೇಕು. ಈಗೊಳ್ಳಿ ನಮ್ಮ ವಾರಿಜ ನೋಡಿ, ಬೆಳಿಗ್ಗೆ ಅವಳಷ್ಟಾಗಿ ಅವಳು ಬಿಟ್ಟುಕೊಂಡು ಅದು ಇಷ್ಟು ಹೊತ್ತು ಸಹ ಮೇಯ್ತಾ ಇದ್ದಾಳೆ ಪಾಪ. ಗುಡ್ ಗರ್ಲ್ ವಾರಿಜ. ಇವಳಿಗೆ ಒಂದು ಜೊತೆ ಸಿಕ್ತಿದ್ರೆ ಸೀದಾ ತೋಟಕ್ಕೆ ಹೋಗ್ತಾ ಇದ್ಲು. ತುಪ್ಪವೇ ಹಾಕದೆ ಮಾಡುವ ಸ್ವೀಟ್ಗಳಲ್ಲಿ ಇದು ಕೂಡ ಒಂದು. ಇದಕ್ಕೆ ತುಪ್ಪವೇ ಬೇಕಂತ ಇಲ್ಲ, ಅಂದರೆ ಇದರಲ್ಲೇ ಉಂಟಲ್ಲ ಪಸೆ ಎಲ್ಲ. ಬಟ್ ಬಟ್ಟಲಿಗೆ ಸ್ವಲ್ಪ ಹಾಕಿದರೆ ಒಳ್ಳೆಯದು, ಬಟ್ ಹಾಕಲೇಬೇಕಂತ ಕೂಡ ಇಲ್ಲ ಅಂತ, ಅದರಷ್ಟಕ್ಕೆ ಹೇಳ್ತದೆ ಅದು.
ನೋಡಿ ಇನ್ನು ನಾವೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಹಂತದಲ್ಲಿ ಬೇಕಿದ್ರೆ ನಾವು ಸಕ್ಕರೆ ಎಲ್ಲ ಸರಿ ಉಂಟಾ ಅಂತೆಲ್ಲ ನೋಡಿಕೊಂಡು ಸಕ್ಕರೆ ಎಲ್ಲ ಹಾಕ್ಬೋದು. ಇನ್ನು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೋದು ಇದಕ್ಕೆ ಹಾಕಲಿಕ್ಕೆ. ಇದು ನೋಡಿ ಫ್ರೆಂಡ್ಸ್, ಗಟ್ಟಿಯಾಗೋ ಹಂತ ಬರುವಾಗ ಉಂಟಲ್ಲ ಪಟ ಪಟ ಅಂತ ಅರ್ಥದಾಯ್ತು. ಆಗ ಭಾರಿ ಜಾಗ್ರತೆ ಬೇಕು, ಕೈಗೆಲ್ಲ ಬಿದ್ದರೆ ಗುಳ್ಳೆ ಬರ್ತದೆ. ನೋಡಿ ಈ ಹೊತ್ತಲ್ಲಿ ನಾವು ಭಾರಿ ಕೇರ್ಫುಲ್ಲಾಗಿ ಮಾಡಬೇಕು. ಇನ್ನೂ ಸಹ ಒಂದು ಅರ್ಧ ಗಂಟೆ ಉಂಟಿದು. ನೋಡಿ ತುಪ್ಪ ಸವರಿದ ತಟ್ಟೆ ಸಹ ರೆಡಿ ಮಾಡಿ ಆಯಿತು ನಾನು. ನೋಡಿ ಈ ಹಂತದಲ್ಲಿ ಉಂಟು, ನಮ್ಮ ಕೈಗೆಲ್ಲ ರಟ್ತದೆ ಪಟ 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 ಅಂತ. ಆದರೆ ಇನ್ನೂ ಸಹ ಸ್ವಲ್ಪ ಹೊತ್ತು ಉಂಟು. ನೋಡಿದ್ರೆ ಅಡಿಯಲ್ಲೆಲ್ಲ ಗಟ್ಟಿ ಆಗ್ತಾ ಬಂದಿದೆ. ನೋಡಿ ಸೌಂಡು, ಇನ್ನೂ ಗಟ್ಟಿ ಆಗೋ ಹಂತ. ನೋಡಿ ಇವತ್ತು ನನ್ನ ಗಂಡ ಒಬ್ಬರೇ ಹೋಗಿ ಅಡಿಕೆ ಹಾಕಿಕೊಂಡು ಬಂದಿದ್ದಾರೆ ಪಾಪ. ನಾನು ಹೆಲ್ಪ್ ಮಾಡ್ತೇನೆ ಹೇಳಿ ಕೈ ಕೊಟ್ಟದು. ಸಾರಿ ಆಯಿತಾ. ನಮ್ಮ ವೃದ್ಧಿ ಸಹ ನೋಡಿ ಬಿಡಿಸಿಕೊಂಡು ಬಂದದ್ದು. ಏ ದೇವರೇ, ವಾರಿ ಜವಳ್ಳಳು ಬಳ್ಳು ಕಟ್ಲಿಂದ ವೃದ್ಧಿಂದ ಬಲಾಯ್ಡೆ ಬಳ್ಳೆ ಕಟ್ಟಿತು ಪೋಲ ಅವ ಹಣ ಇತ್ತಂದು 2 ಒಟ್ಟು ತೋಟಕ್ಕೆ ಹೋಗೋಣ. ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ವೃದ್ಧಿಂದ ಕರೆಯುವಾಗ ಹೇಳು ವಾರಿಜ ಬಂದದ್ದು. ವಾರಿಜ ಇಂದ ನಾನು ವೃದ್ಧಿಯನ್ನು ಕುತ್ತಿಗೆಗೆ ಹಗ್ಗ ಕಟ್ಟಿಕೊಳ್ಳಿಕ್ಕೆ. ಹಾಂ ಬಳೆನ್ ಕಟ್ಟಲೇನ ನಮ್ಮಳಾಗಿ ಪೋವಳು. ಇದನ್ನು ಅವ 2 ಒಟ್ಟಿಗೂ ತೋಟ. ನೋಡಿ ನಮ್ಮ ಒಲೆಯಲ್ಲಿ ಮಾಡಿದ ಅಮೃತ ಫಲದ ಟೇಸ್ಟ್ ಹೇಗಿರ್ತದೆ ನೋಡುವ. ನಾನಲ್ಲಿ ಹಸುಗಳ ವಿಡಿಯೋ ಮಾಡಲಿಕ್ಕೆ ಹೋದದಲ್ಲ, ನೋಡಿ ಸ್ವಲ್ಪ ಹೊತ್ತು ಕೈ ಬಿಟ್ಟದಕ್ಕೆ ನೋಡಿ ಕಲರೇ ಇದಾಯಿತು. ಇನ್ನೊಂದು ಅರ್ಧ ಗಂಟೆ ಬೇಕಾಗ್ಬೋದು ಇದು ಮಾಡಲಿಕ್ಕೆ. ಇನ್ನು ಸ್ವಲ್ಪ ಹೀಗೆ ಸ್ಪೀಡಾಗಿ ಮಗ್ತಾ ಇರಬೇಕು ನಾವು. ಸೀದಾ ಒಂದು ಗ್ಲಾಸಿಗೆ ನೀರು ಕೊಂಡು ಹೋಗೋಳು. ಸ್ವಲ್ಪ ನೀರಿಗೆ ಹಾಕಿ ಆಗಾಗ ನೋಡಿಕೊಳ್ಳಿ ಪಾಕ ಗಟ್ಟಿ ಬಂತ. ಕುಡಿಲಿಕ್ಕೆ ಅಲ್ಲ ಮಾರಾಯ, ಓ ದೇವಾ. ಈಗ ಭಾರಿ ಕೇರ್ಫುಲ್ ಆಗಿರ್ಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗ್ತದೆ. ಈ ಸೈಡೆಲ್ಲ ನೋಡಿ ಬಿಟ್ಟುಕೊಂಡು ಬರ್ತಾ ಉಂಟಲ್ಲ ಸೈಡಲ್ಲಿ. ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು. ಪರಿಮಳ ಸಹ ಬರಲಿಕ್ಕೆ ಶುರುವಾಯಿತು. ನೋಡಿ ಫ್ರೆಂಡ್ಸ್, ಇದು ಸರಿಯಾದ ಕನ್ಸಿಸ್ಟೆನ್ಸಿ ಆಯ್ತಾ. ನಾನು ಆಗ ಹಾಕಿದನ್ನು ಪುನಃ ತೆಗೆದು ಪುನಃ ಸ್ವಲ್ಪ ಬಿಸಿ ಮಾಡಿ. ಫ್ರೆಂಡ್ಸ್ ನೋಡಿ, ಇದು ಸರಿಯಾದ ಕನ್ಸಿಸ್ಟೆನ್ಸಿ. ನೋಡಿ ಹೀಗೆ ಹಾಕ್ಲಿಕ್ಕೆ ನಮಗೆ ಬರಬೇಕು. ಆಗ ಸ್ವಲ್ಪ ಅದು ತೆಳ್ಳಗೆ ಆಯ್ತು. ನಾನು ಒಂದು 5 ನಿಮಿಷ ಇಡ್ತಿದ್ರೆ ಸರಿ ಆಗ್ತಿತ್ತು. ಇದನ್ನೀಗ ನಾನು ರಪ್ಪ 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 ಮಾಡಬೇಕು ಮಾತ್ರ. ಹೌದ್ರಿ, ನೋಡಿ ಇದು ಸರಿ ಉಂಟೀಗ. ನೆಕ್ ನೀ ಬಡ್ಲೆ ಬೇಗ ಬೇಗ. ನೆಕ್ಕು ತೋರಿಸ್ತೇನೆ ನೋಡಿ. ಇಲ್ಲಿ ನೆಕ್ಲಿಕ್ಕೆ ಬಂದದ್ದು ನಿಮಗೆ ನೆನಪುಂಟಾ? ಸಣ್ಣದಿರುವಾಗ ಇದು ಹೀಗೆ ಉಳ್ದದನ್ನು ನಾವು ಕಾಯುವುದು ತಿನ್ನಲಿಕ್ಕೆ ಸಿಗ್ತದ. ಹಾಗೆ ಈ ವರ್ಷ ನೋಡಿ ಅದರಲ್ಲಿ ಸೈಡಲ್ಲಿ ಇಟ್ಟದ್ದು ತೆಗಿಬೇಡಿ ಅಂತ ಹೇಳುದು ಅವನಿಗೆ ಬೇಕಂದ್ರೆ ಬೆರೆಸ್ಲಿಕ್ಕೆ. ಅದು ಒಂದು ರುಚಿಯೇ ಬೇರಲ್ಲ, ಇದನ್ನು ಕೆರೆಸಿ ತಿನ್ನೋದು. ರೆಡಿಯಾಗಿದೆ. ನಾನು ವಿಡಿಯೋ ಮಾಡುವ ಮೊದಲೇ ಇಲ್ಲಿ 2, 3, 4 ಪೀಸ್ ಕಟ್ ಮಾಡಿ ಸಾಗಿದೆ ನೋಡಿ.
ನೋಡಿ ಫ್ರೆಂಡ್ಸ್, ಬಾಯಿಗಿಟ್ಟ ಕೂಡಲೇ ನೀರಾಗುವಂತಹ ಅಮೃತ ಫಲ ಸಿದ್ಧವಾಗಿದೆ ಸವಿಯಲಿಕ್ಕೆ. ನೋಡಿ, ನೋಡಿ ಇದನ್ನೀಗ ನಾನು ತಿಂದು ತೋರಿಸ್ತೇನೆ ಇದೆಷ್ಟು ಸಾಫ್ಟ್ ಉಂಟು ಅಂತ ಹೇಳಿ. ನೋಡಿ, ನಾನು 3-4 ವರ್ಷ ಆಯಿತು ಫ್ರೆಂಡ್ಸ್ ಇದನ್ನು ಮಾಡಿದೆ. ನೀವು ಸಹ ಮಾಡಿ ಆಯಿತಾ. ಸ್ವಲ್ಪ ಹಾಲಲ್ಲಿ ಸಹ ಆಗ್ತದೆ, 1 ಲೀಟರ್ ಹಾಲಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ. ಎಂತ ಗೊತ್ತುನಾ ಫ್ರೆಂಡ್ಸ್, ಅಲ್ಲಿ ವೃದ್ಧಿ ಬಂದಿದ್ದಾಳೆ, ಅವಳ ಹಾಲಿನಿಂದ ತಯಾರಿಸಿದಂತಹ ಈ ಸ್ವೀಟನ್ನು ಅವಳಿಗೊಂದು ಕೊಡ್ತೇನೆ. ಅವಳ ಎಕ್ಸ್ಪ್ರೆಷನ್ ಹೇಗುಂಟು ನೋಡುವ ನಾವು. ಬಂಟಿಗೆ ಕೊಡೋದಿಲ್ಲ ಅವರು. ಅಕ್ಕ ಇವಳು ರಾಮ, ಈ ಹೆಂಚಿನ ಬಂಟಿ ಮುಕ್ಕಳನ್ನು ಪೂರಾ ಸೂ ಅಂತ ಕೂದೋಣ. ಹಾಂ ನೋಡಿ, ಈ ಜನ ಸಹ ಬಂದದ್ದು ನಮ್ಮದು. ಭಾರಿ ಜೋರಿದ್ದಾರೆ ತಾಯಿ ಮಗಳು. ಇಂಕ ಆಪ್ರಿ ಬಿಟ್ಟಾವು. ಓಯ್ ಓಯ್, ಇಂಕ ಆಪ್ರಿ ಅಣ್ಣ ಆಪ್ರಿ, ಇಂಕ ಸ್ವೀಟ್ ಕೊಂಟ ಆನು ಮುಟ್ಟ. ಖುಷಿಯಾನ ಸುಂದರಿ ಅಕ್ಕ, ಎನ್ನ ಸುಂದರಿ ಕೊಂಡ ತಂಪುಕ ನಿನ್ನ ಉದ್ದಿ ಬಾ ಬಲ. ಗುಡ್ ವೃಂದ, ಗುಡ್. ವೃಂದ ಗುಡ್. ಬೋತ್ರಿ ಬಂಟಿಂಕ ವೃಂದ ಬಲಂಚಿ. ಬತ್ತಾಳೆ ಸುಂದರಿ ಸುಂದರಿ ಅಕ್ಕ, ಬತ್ತಾಳಿ ಅನ್ನ ಅಕ್ಕ. ಈ ಅದ ಎನ್ನ ಶೇಳಪ್ಪ ಅಂದು ಬಾಲ, ಎನ್ನ ಬಾಲ ಒಂಜಿ ಶೇಳತ ತಾತಮ್ಮ ತಕ್ಕದ ತಿಂಪುನೇರೋ ಕಳ್ಳಿ ಅದ ಕಂಡು ಕೂದಲ್ ತಿಂದದು ನಂದು. ಫಸ್ಟಿಗೆ ತಕ್ಕ ಜಿದ್ದಿ ಎಂಕು ಪೊಲ್ಲು ಚಾಚಿ ಬತ್ತಾಳೆ ಅಪ್ಪ, ಎನ್ನ ಅಪ್ಪೆ ಬತ್ತಾಳು. ಬೋತ್ರೆ ಅಕ್ಕ, ಎಂಗ ಆಯಾಪು ನಿನ್ನ ಸುಂದರಿ ಸುಂದರಿ. ಒಮ್ಮೆ ಮಾತಾಡಿಸುವ. ವಾರ್ಜಕ್ಕ ಬೊಳಿಕನ ಬೊಳಿಪುಣ ಕೊಡ್ತಾನ. ವಾರ್ಜಮ್ಮ, ಏ ವಾರ್ಜಮ್ಮ, ವಾರ್ಜಮ್ಮ ಬೊಳಿಯರಾನ. ಹಾಂ ವರ್ಧನ್, ಏ ವರ್ಧನ್, ವರ್ಧನ್ಗೆ ಕೋಪ ಆತಾ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೀವು ಕೂಡ ಮನೆಯಲ್ಲಿ ಅಮೃತ ಫಲ ಮಾಡಲಿಕ್ಕೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಆಗ್ತದೆ. ಕೆನೆ ತೆಗೆಯದಂತಹ ಹಾಲಾಗಬೇಕು. ಸೊ ಮಾಡಿ ನೋಡಿ ಸವಿಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಾಯ್ ಬಾಯ್. ಗುಡ್ ನೈಟ್.